ರಕ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಇಂದಿನಿಂದ 23ರವರೆಗೆ ಭಾರೀ ಮಳೆ, ರೆಡ್ ಅಲರ್ಟ್ ಘೋಷಣೆ. ಕಾರವಾರ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 20ರಿಂದ 23ರವರೆಗೆ ಭಾರೀ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೂಚಿಸಿದೆ. ಸೆಪ್ಟೆಂಬರ್ 20ರಿಂದ 22ರವರೆಗೆ ಸರಾಸರಿ 204 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. 23ರಂದು 155 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಲಿದೆ ಎಂದು ಕಿತ್ತಳೆ ಅಲರ್ಟ್ ಘೋಷಿಸಲಾಗಿದೆ. ಈ ಅವಧಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ಎಚ್ಚರಿಸಿದ್ದಾರೆ. ಕಡಲ ತೀರಗಳಿಗೆ ತೆರಳುವ ಪ್ರವಾಸಿಗರು ಅಗತ್ಯ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರಕೃತಿ ವಿಕೋಪ ಸಂಬಂಧಿತ ಯಾವುದೇ ಸಮಸ್ಯೆ ತುರ್ತು ಸೇವೆಗೆ 247 ಟೋಲ್ ಫ್ರೀ ಕಂಟ್ರೋಲ್ ರೂಮ್ 1077, ವಾಟ್ಸ್ಆಪ್ ಮೊಬೈಲ್ ನಂಬರ್ 9483511015ಗೆ ಸಂಪರ್ಕಿಸಬಹುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯದ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಹೊರ ರಾಜ್ಯ ಜಿಲ್ಲೆಗಳ 50ಕ್ಕೂ ಹೆಚ್ಚು ಬೋಟ್ಗಳು ಕಾರವಾರ ಕೆಲ ತೀರಕ್ಕೆ ಬಂದು ರಕ್ಷಣೆ ಪಡೆದಿವೆ. ಗೋವಾ ಹಾಗೂ ಮಲ್ಪೆಯ ಬೋಟ್ಗಳು ಬೈಕೋಲ್ ಬಂದರಿಗೆ ಬಂದಿದೆ. ಕಾರವಾರದ ಹೆಚ್ಚಿನ ಬೋಟ್ಗಳು ಮೀನುಗಾರಿಕೆಗೆ ತೆರಳಿಲ್ಲ. ಈಕೋ ಬೀಚ್ಗೆ ಬ್ಲೂ ಫ್ಲಾಗ್ ಗರಿ. ಕಾರವಾರ ಅಂತಾರಾಷ್ಟ್ರೀಯ ಗುಣಮಟ್ಟದ ಸಂಕೇತವಾಗಿರುವ ಪ್ರತಿಷ್ಠಿತ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರಕ್ಕೆ ಹೊನ್ನಾವರದ ಕಾಸರಗೋಡಿನ ಈಕೋ ಬೀಚ್ ಅನ್ನು ಶಿಫಾರಸು ಮಾಡಲಾಗಿದೆ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಟ್ವಿಟರ್ನಲ್ಲಿ ಪ್ರಕಟಣೆಯನ್ನು ಹಂಚಿಕೊಂಡಿರುವ ಅವರು, ಭಾರತದ 8 ಕಡಲ ತೀರಗಳನ್ನು ವಿಜ್ಞಾನಿಗಳು ಹಾಗೂ ಪರಿಸರ ತಜ್ಞರಿರುವ ಸ್ವತಂತ್ರ ತಂಡ ಪರಿಶೀಲನೆ ನಡೆಸಿ ಶಿಫಾರಸು ಮಾಡಿದೆ. ಇದರ ಭಾಗವಾಗಿಯೇ ಸೆಪ್ಟೆಂಬರ್ 18ರಂದು ಐ ಆಮ್ ಸೇವಿಂಗ್ ಬೀಚ್ ಎಂಬ ಕಾರ್ಯಕ್ರಮದಡಿ ಎಲ್ಲ 8 ಕಡಲ ತೀರಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಡು ಹಂದಿ ದಾಳಿಗೆ ಅಡಕೆ ತೋಟ ನಾಶ. ಸಿದ್ದಾಪುರ ತಾಲೂಕಿನ ಬಿದ್ರಕಾನ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೋದ್ಲಬೀಳ ಹಾಗೂ ಹೀನಗಾರ ಗ್ರಾಮದ ಅಡಕೆ ತೋಟಕ್ಕೆ ಕಾಡು ಹಂದಿ ದಾಳಿ ನಡೆಸಿ ಅಡಿಕೆ ಸಸಿ ಹಾಗೂ ಬಾಳೆ ಗಿಡಗಳನ್ನು ನಾಶಪಡಿಸಿವೆ. ಸುಬ್ರಹ್ಮಣ್ಯ ಭಟ್ಟ, ಗೋದ್ಗಬೀಳ, ಗಣಪತಿ ಹೆಗಡೆ, ಗಾಯತ್ರಿ ದೀಕ್ಷಿತ್, ಮಂಜುನಾಥ್ ಹೆಗಡೆ, ಲಕ್ಷ್ಮೀಶ ಹೆಗಡೆ ಗೋಳಿಕೈ, ರಾಮಕೃಷ್ಣ ಹೆಗಡೆ ಗೋಳಿಕೈ, ಮಾಬಲೇಶ್ವರ ಹೆಗಡೆ ಹಳದೋಟ, ಗೋಪಾಲ ಹೆಗಡೆ ಹೀನಗಾರ, ಉಮಾಕಾಂತ ಹೆಗಡೆ ಹೀನಗಾರ ಸೇರಿ ಮತ್ತಿತರ ಅಡಕೆ ಬೆಳೆಗಾರರ ತೋಟಕ್ಕೆ ಕಾಡು ಹಂದಿಗಳು ದಾಳಿ ನಡೆಸಿ 500ಕ್ಕೂ ಹೆಚ್ಚು ಅಡಕೆ ಬಾಳೆ ಗಿಡಗಳನ್ನು ನಾಶಪಡಿಸಿವೆ. ಅಡಕೆ ಸಸಿ ಬಾಳೆ ಗಿಡ ನಾಶಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಕಾಡು ಪ್ರಾಣಿಗಳ ಹಾವಳಿಯನ್ನು ಶಾಶ್ವತವಾಗಿ ತಡೆಯುವುದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬೆಳೆಗಾರರು ಸ್ಥಳಕ್ಕೆ ಭೇಟಿ ನೀಡಿದ ನೀಡಗೋಡ ಉಪವಲಯ ಅರಣ್ಯಾಧಿಕಾರಿ ವಿನಾಯಕ್ ಎಂ ಅವರನ್ನು ಆಗ್ರಹಿಸಿದರು. ನಿರಂತರ ವಿದ್ಯುತ್ ಉತ್ಪಾದನೆಯಲ್ಲಿ ವಿಶ್ವ ದಾಖಲೆ, ಕೈಗಾ ದಾಖಲೆ ಮೀರಿದ ಡಾರ್ಲಿಂಗ್ಟನ್. ಕಾರವಾರ ನಿರಂತರವಾಗಿ 962 ದಿನ ವಿದ್ಯುತ್ ಉತ್ಪಾದಿಸಿದ್ದ ಕೈಗಾ ಅಣು ವಿದ್ಯುತ್ ಸ್ಥಾವರದ 1ನೇ ಘಟಕದ ವಿಶ್ವ ದಾಖಲೆಯನ್ನು ಕೆನಡಾದ ಡಾರ್ಲಿಂಗ್ಟನ್ ಅಣು ವಿದ್ಯುತ್ ಸ್ಥಾವರವು ಅಳಿಸಿ ಹಾಕಿದೆ. ಈ ಸ್ಥಾವರದ 1ನೇ ಘಟಕವು ಸೆಪ್ಟೆಂಬರ್ 19ರಂದು 965ನೇ ದಿನದ ಕಾರ್ಯಾಚರಣೆ ಮಾಡಿದೆ. ಭಾರಜಲ ಮಾದರಿಯ ರಿಯಾಕ್ಟರ್ ಹೊಂದಿರುವ ಕೈಗಾ ಅಣು ವಿದ್ಯುತ್ ಸ್ಥಾವರದ 1ನೇ ಘಟಕವು 2018ರ ಡಿಸೆಂಬರ್ 10ರಂದು ಇಂಗ್ಲೆಂಡ್ನ ಹೇಶಮ್ ಅಣು ವಿದ್ಯುತ್ ಉತ್ಪಾದನಾ ಸ್ಥಾವರದ ದಾಖಲೆಯನ್ನು ಮೀರಿತ್ತು. ಇದರ 2ನೇ ಘಟಕವು 2016ರ ಆಗಸ್ಟ್ 1ರವರೆಗೆ ನಿರಂತರವಾಗಿ 940 ದಿನ ಕಾರ್ಯಾಚರಣೆ ಮಾಡಿತ್ತು. ಕೈಗಾದ 1ನೇ ಘಟಕವನ್ನು 2018ರ ಡಿಸೆಂಬರ್ 31ರಂದು 962ನೇ ದಿನದ ಕಾರ್ಯಾಚರಣೆಯ ಬಳಿಕ ನಿರ್ವಹಣೆಗಾಗಿ ಸ್ಥಗಿತಗೊಳಿಸಲಾಗಿತ್ತು. ಈ ಸ್ಥಾವರದ ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೂಡ ಶ್ಲಾಘಿಸಿ ಟ್ವೀಟ್ ಮಾಡಿದ್ದರು. ಸ್ವದೇಶಿ ವಿನ್ಯಾಸ ಹೊಂದಿರುವ ಕೈಗಾ ಸ್ಥಾವರದ 1ನೇ ಘಟಕವು ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿದ್ದು ಬಹುದೊಡ್ಡ ಸಾಧನೆ ಎಂದು ಅವರು ವರ್ಣಿಸಿದ್ದರು. ಕೈಗಾ ಅಣು ವಿದ್ಯುತ್ ಸ್ಥಾವರದ ಇತರ 3 ಘಟಕಗಳು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸ್ಥಾವರದ 2ನೇ ಘಟಕವು 698 ದಿನ, 3ನೇ ಘಟಕವು 542 ದಿನ ಹಾಗೂ 4ನೇ ಘಟಕವು 550 ದಿನ ನಿರಂತರ ಕಾರ್ಯನಿರ್ವಹಿಸಿದ ದಾಖಲೆ ಹೊಂದಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡಾರ್ಲಿಂಗ್ಟನ್ ಅಣು ವಿದ್ಯುತ್ ಸ್ಥಾವರವು ಭಾರಜಲ
ರಿಯಾಕ್ಟರ್ ಅನ್ನೇ ಹೊಂದಿದೆ. ಈ ಸ್ಥಾವರವು 1992ರ ನವೆಂಬರ್ 14ರಂದು ಉದ್ಘಾಟನೆಯಾಗಿತ್ತು. ಇದರ ಮೊದಲ ಘಟಕವನ್ನು ನಿರ್ವಹಣೆಗಾಗಿ ಸ್ಥಗಿತಗೊಳಿಸಿದ ಬಳಿಕ 2018ರ ಜುಲೈ 26ರಂದು ಪುನಃ ಚಾಲನೆ ನೀಡಲಾಗಿತ್ತು. ಈ ಘಟಕವು 878 ಮೆಗಾವಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದಿದೆ ಎಂದು ಸ್ಥಾವರದ ವೆಬ್ಸೈಟ್ ತಿಳಿಸಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.